ಎಮರ್ಜಿಂಗ್ ಸ್ಟಾರ್ ದರ್ಶನ್ ಅವರು ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಸರಿಯಾಗಿ ಫೆಬ್ರವರಿ 8ರಂದು 20 ವರ್ಷಗಳಾದವು. ಮೊದಲ ಬಾರಿ ನಾಯಕನಾಗಿ ಅವರು 20 ವರ್ಷಗಳ ಹಿಂದೆ ತೆರೆಕಂಡ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಟಿಸಿದ್ದರು. ಆದಾಗಿ ಎಷ್ಟೋ ಹಿಟ್ ಸಿನಿಮಾಗಳನ್ನು ಅವರು ನೀಡಿದ್ದರು. ದರ್ಶನ್ ಅವರಿಗೆ ಮೆಜೆಸ್ಟಿಕ್ ಸಿನಿಮಾ ತುಂಬಾನೇ ವಿಶೇಷ. ಮೊದಲ ಸಿನಿಮಾ ಎನ್ನುವ ಪ್ರೀತಿ ಒಂದೆಡೆಯಾದರೆ ಆ ಸಿನಿಮಾದಂತೆ ತಮ್ಮ ಇನ್ನೊಂದು ಸಿನಿಮಾ ಬರದು ಎನ್ನುವುದು ದರ್ಶನ್ ಅವರ ಅಭಿಪ್ರಾಯ. ದರ್ಶನ್ ಅಭಿನಯದ ಮೆಜೆಸ್ಟಿಕ್ ಸಿನಿಮಾ ಫೆಬ್ರವರಿ 18ರಂದು ರಿಲೀಸ್ ಆಗುತ್ತಿದೆ. ಮೊದಲು ತೆರೆಕಂಡಾಗ ಮೆಜೆಸ್ಟಿಕ್ ಸಿನಿಮಾವನ್ನು ಆಗಿನ ಸುಧಾರಿತ ಸೌಂಡ್ ಟೆಕ್ನಾಲಜಿ ಆಗಿದ್ದ ಡೋಬ್ಲಿ ಬಳಸಿ ನಿರ್ಮಿಸಲಾಗಿತ್ತು. ಇದೀಗ ಸಿನಿಮಾ ಸೌಂಡ್ ಅನ್ನು ಅದಕ್ಕಿಂತ ಸುಧಾರಿತ DTS ಟೆಕ್ನಾಲಜಿ ಬಳಸಿ ಬಿಡುಗಡೆ ಮಾಡಲಾಗುತ್ತಿದೆ. ಮೆಜೆಸ್ಟಿಕ್ ಚಿತ್ರವನ್ನು ಈಗಾಗಲೇ ಅಭಿಮಾನಿಗಳು ಹಲವು ಬಾರಿ ನೋಡಿರಬಹುದು. ಆದರೆ ಅದೇ ಮೆಜೆಸ್ಟಿಕ್ ಹೊಸ ರೂಪದಲ್ಲಿ ಪ್ರದರ್ಶನಕ್ಕೆ ಸಿದ್ಧವಾಗಿರುವುದು ಅಭಿಮಾನಿಗಳಲ್ಲಿ ಸಂತಸವನ್ನು ಉಂಟು ಮಾಡಿದೆ. ಜೊತೆಗೆ ಚಿತ್ರ ಬಿಡುಗಡೆಗೆ ಅಭಿಮಾನಿಗಳು ಕಾಯುತ್ತಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.